ಟೋಲ್ಗೇಟ್ ಬಗ್ಗೆ ಪಿಡಬ್ಲ್ಯೂಡಿ ಸಚಿವರು ಕರೆದ ಸಭೆಗೆ ಹಾಜರಾಗದೆ ತಮ್ಮ ಕರ್ತವ್ಯವನ್ನು ಮರೆತ ಸಂಸದೆ ಹಾಗೂ ಶಾಸಕರ ಬಗ್ಗೆ ಹೆದ್ದಾರಿ ಹೋರಾಟ ಸಮಿತಿ ಬಹಳಷ್ಟು ಬೇಸರ ಹೊಂದಿದ್ದು, ನಮ್ಮ ಹೋರಾಟಕ್ಕೆ ಸರ್ಕಾರಿ ಅಧಿಕಾರಿಗಳು ಮಾತ್ರವಲ್ಲ, ಕೆಲ ಜನಪ್ರತಿನಿಧಿಗಳಿಂದಲೂ ನಾವು ಹಿನ್ನಡೆ ಅನುಭವಿಸುವಂತಾಗಿದೆ ಎಂಬುದಾಗಿ ಹೋರಾಟ ಸಮಿತಿ ಉಪಾಧ್ಯಕ್ಷ ಗುಲಾಂ ಮಹಮ್ಮದ್ ಹೇಳಿದ್ದಾರೆ. ಕಳೆದ ನವೆಂಬರ್ 28ನೇ ತಾರೀಕಿನಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲಾ ರವರು ಜಿಲ್ಲೆಯಲ್ಲಿ ಟೋಲ್ ಬಗ್ಗೆ ಸಭೆಯೊಂದನ್ನು ಕರೆದಿದ್ರು. ಆದರೆ ಆ ಸಭೆ ಮಾಜಿ ಸಚಿವ ಅಂಬರೀಶ್ ನಿಧನದಿಂದ ಡಿಸೆಂಬರ್ 1ನೇ ತಾರೀಕಿಗೆ ಎಂಬುದಾಗಿ ಮುಂದೂಡಲ್ಪಟ್ಟಿದ್ದಾದರೂ ಇದೀಗ ಆ ಸಭೆಯನ್ನು ರದ್ದುಪಡಿಸಲಾಗಿದೆ ಎಂಬ ವಿಷಯ ಹೋರಾಟ ಸಮಿತಿಯ ಗಮನಕ್ಕೆ ಬಂದಿದೆ. ಜಿಲ್ಲೆಯ ಜನರ ಯಾವುದೇ ಸಮಸ್ಯೆಗೆ ಸ್ಪಂದಿಸದ ಇಂತಹ ಜನಪ್ರತಿನಿಧಿಗಳ ಬಗ್ಗೆ ನಂಬಿಕೆ ಇರಿಸದೆ ನಾವು ತಡ ಸೇರಲು ಸಾಧ್ಯವಿಲ್ಲ. ಬೆಂಗಳೂರಿನಲ್ಲಿದ್ದರೂ ಪಿಡಬ್ಲ್ಯೂಡಿ ಸಚಿವರು ಕರೆದ ಸಭೆಗೆ ಹೋಗದ ಸಂಸದೆ, ಶಾಸಕರು ಕೊಂಚ ಸಮಾಧಾನವೆಂದರೆ ಉಡುಪಿ ಭಾಗದ ಸಮಸ್ಯೆಗೆ ಸ್ಪಂದಿಸಿ ಆ ಭಾಗದ ಶಾಸಕ ರಘುಪತಿ ಭಟ್ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಸಭೆಗೆ ಹಾಜರಾಗಿರುವುದು. ಆ ನಿಟ್ಟಿನಲ್ಲಿ ಶೀಘ್ರವಾಗಿ ಸಾರ್ವಜನಿಕ ಸಭೆಯೊಂದನ್ನು ಕರೆದು ಹೋರಾಟದ ರೂಪುರೇಷೆಯನ್ನ ಸಿದ್ಧಪಡಿಸಿ ಯಾವುದೇ ಯಾರದೇ ಒತ್ತಡಕ್ಕೆ ಮಣಿಯದೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಗುಲಾಂ ಮಹಮ್ಮದ್ ಹೇಳಿದ್ದಾರೆ. ಟೋಲ್ ಹೋರಾಟದ ಇದೊಂದು ಮೀಟಿಂಗ್ ಅನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 28 ತಾರೀಕಿಗೆ ಮಣಿಪಾಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಟ್ಟಿದ್ದರು. ಆ ಮೀಟಿಂಗ್ ಸನ್ಮಾನ್ಯ ಅಂಬರೀಶ್ ಅವರು ಹೋದ ಕಾರಣ ಆ ಮೀಟಿಂಗನ್ನು ಮುಂದೂಡಲಾಯಿತು. 1 ತಾರೀಕಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೀಟಿಂಗನ್ನು ಇಟ್ಟಿದ್ದರು. ಅದಕ್ಕಿಂತ ಮೊದಲು ನಿನ್ನೆ ಸಚಿವ ರೇವಣ್ಣ ಅವರ ಸಮ್ಮುಖದಲ್ಲಿ ನಿನ್ನೆ ಒಂದು ಮೀಟಿಂಗನ್ನು ಇಟ್ಟಿದ್ದರು. ಅದರಲ್ಲಿ ಉಸ್ತುವಾರಿ ಸಚಿವರು ಜಿಲ್ಲಾ ಶಾಸಕರು ಮತ್ತು ಸಂಸದರನ್ನು ಕರೆ ನೀಡಿದರು. ನೋಡಿ, ನಮ್ಮ ಶಾಸಕರಾಗಲಿ ಸಂಸದರಾಗಲಿ ಅವರು ನಿನ್ನೆ ಬೆಂಗಳೂರಲ್ಲಿ ಇದ್ದು ಆ ಸಭೆಗೆ ಅವರು ಹಾಜರಾಗಿಲ್ಲ. ನೋಡಿ, ನಮ್ಮ ದುರಂತ ಅಂದರೆ ನೋಡಿ ಸ್ಥಳೀಯ ಶಾಸಕರು, ಸಂಸದರು ಮತ್ತು ಜನಪ್ರತಿನಿಧಿಗಳೆಲ್ಲ ಭರವಸೆಯನ್ನು ಇಟ್ಟು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ ಈ ಶಾಸಕರು ಸಂಸದರೇ ಹೋಗಿಲ್ಲ ಅಂದರೆ ನಮಗೆ ಇದೊಂದು ಬಹಳ ಈ ಹೋರಾಟ ಸಮಿತಿಗೆ ನೋವು ತಂದಿದೆ.